ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕಳೆದ 12 ವರ್ಷಗಳಿಂದ ವಿವಿಧ ರೂಪಗಳಲ್ಲಿ ಅಪಪ್ರಚಾರವನ್ನು ಮಾಡುತ್ತಿರುವವರು ಯಾವುದೇ ಸಾಕ್ಷಿ ಇದ್ದರೂ ಡಿಸೆಂಬರ್ 31ರ ಒಳಗೆ ಕೊಡಬೇಕು. ಇಲ್ಲದಿದ್ದಲ್ಲಿ ಎಸ್ಐಟಿಯ ವರದಿಯನ್ನು ಶೀಘ್ರವೇ ಪಡೆದು ಎಲ್ಲಾ ಊಹಾಪೋಹಗಳಿಗೆ ಶೀಘ್ರವೇ ತೆರೆ ಎಳೆಯಬೇಕು ಎಂದು ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸಂಸ್ಥಾಪಕ ತೋನ್ಸೆ ಜಯಕೃಷ್ಣ ಎ ಶೆಟ್ಟಿ ಅವರು ಆಗ್ರಹಿಸಿದ್ದಾರೆ. ಅವರು ಮೂಡುಬಿದಿರೆಯ ಖಾಸಗಿ ರೆಸಾರ್ಟ್ ಒಂದರಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಧರ್ಮಸ್ಥಳದ ಬಗ್ಗೆ ನಡೆಯುತ್ತಿರುವ ಷಡ್ಯಂತ್ರವನ್ನು ಖಂಡಿಸಿದರು. ಪದೇ ಪದೇ ಸುಳ್ಳನ್ನು ಹೇಳಿ ಸತ್ಯ ಎಂಬಂತೆ ಬಿಂಬಿಸುವ ಪ್ರಯತ್ನಗಳನ್ನು ಪ್ರತಿಭಟನಾಕಾರರು ಮಾಡುತ್ತಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಇಂತಹ ಷಡ್ಯಂತ್ರಗಳು ಯಶಸ್ವಿಯಾಗುವುದಿಲ್ಲ. ಸಾಕ್ಷ್ಯ ಸಲ್ಲಿಸಲು ವಿಫಲರಾದರೆ ಎಲ್ಲ ಆರೋಪಗಳು ಸುಳ್ಳು ಎಂದು ರಾಜ್ಯ ಗೃಹ ಸಚಿವರು ಅಧಿಕೃತವಾಗಿ ಘೋಷಿಸಬೇಕು. ಈ ಬಗ್ಗೆ ನಾವು ರಾಜ್ಯ ಮತ್ತು ಕೇಂದ್ರ ಗೃಹ ಸಚಿವರನ್ನು ಭೇಟಿಯಾಗಿ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು. ಧರ್ಮಸ್ಥಳ ನಾವು ಎಂತ ಹೇಳೋದು, ಆಸ್ ಎ ಫೌಂಡರ್ ಆಫ್ ಅವರ್ ಸಮಿತಿ ಅಲ್ಲ, ನಾವೆಲ್ಲ 25 ವರ್ಷ ಸೇವೆ ಈ ಜಿಲ್ಲೆಗೆ ಮಾಡಿದ್ದೇವೆ. ವೈ ಹಾನೆಸ್ಟ್ಲಿ ಇನ್ಕ್ಲೂಡಿಂಗ್ ಕುದುರೆಮುಖಟ ನೀವೆಲ್ಲ ಬಂದಿದ್ದೀರಿ. ನಾವೆಲ್ಲ ಸತ್ಯವನ್ನೇ ಮಾತಾಡಿದ್ದು ನಾವು ಈ ಸಮಿತಿಯನ್ನು ನಡೆಸ್ತಾ ಇದ್ದೇವೆ. ನಾನು ಹೋರಾಟಗಾರರಾಗಲಿ ಜಿಲ್ಲೆಯವರ ಹತ್ರ ಅಲ್ಲ, ರಾಜ್ಯದವರ ಹತ್ರ ಕೇಳುವುದು, ನಿಮ್ಮ ಹತ್ರ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಏನಾದರೂ ಸಾಕ್ಷಿ ಇದ್ರೆ, ಧರ್ಮಸ್ಥಳ ಫ್ಯಾಮಿಲಿ ಅವರ ಏನಾದರೂ ಸಾಕ್ಷಿ ಇದ್ರೆ, ಐ ಆಮ್ ಸ್ಪೆಷಲಿ ರೆಫರಿಂಗ್ ಟು ದ ರೇಪ್ ಅಂಡ್ ಮರ್ಡರ್, ಅದರಲ್ಲಿ ಏನಾದರೂ ಸಾಕ್ಷಿ ಇದ್ರೆ ನೀವು ಕೊಡಿಯಲ್ಲ. ಯು ಆರ್ ನಾಟ್ ಗಿವಿಂಗ್ ಎನಿ ಪ್ರೂಫ್. ಹೋರಾಟ ಮಾಡ್ತಾ 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 ಜನರನ್ನು ಮಿಸ್ಗೈಡ್ ಮಾಡ್ತಾ ಹೋಗ್ತೀರಿ. ಅದನ್ನು ಮಾಡಬೇಡಿ. ನಮ್ಮ ಸಮಿತಿಯ ಪರವಾಗಿ ನಮ್ಮ ಒಂದೇ ರಿಕ್ವೆಸ್ಟ್ ವಿತ್ ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ವಿತ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ ಆ್ಯಂಡ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಆಫ್ ದ ಗೌರ್ಮೆಂಟ್, ನೀವು ಸ್ಟೇಟ್ ಅವೇ ನೀವು ಹೇಳಿ ಹೋರಾಟಗಾರ ಯಾರ ವಿದಿನ್ 3 months ಬಿಫೋರ್ 31st ಡಿಸೆಂಬರ್ ಎಂತಾದರೂ ಧರ್ಮಸ್ಥಳದ ಮ್ಯಾನೇಜ್ಮೆಂಟ್ ಮೇಲೆ ನಿಮಗೆ ಈ ರೇಪ್ ಆ್ಯಂಡ್ ಮರ್ಡರ್ನಲ್ಲಿ ಎಂತಾದರೂ ನಿಮ್ಮ ಹತ್ರ ಪ್ರೂಫ್ ಇದ್ರೆ ತನ್ನಿ. ಇಲ್ದಿದ್ರೆ ಪರ್ಮನೆಂಟ್ಲಿ ಈ ವಿಷಯವನ್ನು ನೀವು ದೇಶದ ಉದ್ಧಾರಕ್ಕಾಗಿ, ರಾಜ್ಯದ ಉದ್ಧಾರಕ್ಕಾಗಿ, ನಮ್ಮ ಜಿಲ್ಲೆಯ ಉದ್ಧಾರಕ್ಕಾಗಿ ಇದನ್ನು ಪರ್ಮನೆಂಟ್ಲಿ ಕ್ಲೋಸ್ ಮಾಡಬೇಕಂತ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕ ಕೆಪಿ ಜಗದೀಶ್ ಅಧಿಕಾರಿ, ಜಿಲ್ಲಾ ಅಧ್ಯಕ್ಷ ಹರೀಶ್ ಕುಮಾರ್ ಶೆಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ಅರುಣ್ ಪ್ರಕಾಶ್ ಶೆಟ್ಟಿ, ಮಾಣಿಗುತ್ತು ರಾಜೇಶ್ ಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿಗಳಾದ ಜಿಟಿ ಆಚಾರ್ಯ, ಸುರೇಂದ್ರ ಮೆಂಡನ್ ಉಪಸ್ಥಿತರಿದ್ದರು. ಹಾಗಾದರೆ ಹಿಂದೂ ದೇವಸ್ಥಾನ, ಹಿಂದೂ ಧಾರ್ಮಿಕ ನಾಯಕರಿಗೆ ಯಾರು ಕೇಳುವವರಿಲ್ಲ, ಏನು ಮಾತಾಡಿದ್ರು ಆಗ್ತದೆ ವಾಟ್ಸಪ್ ಉಂಟಂತ. ಇದನ್ನೆಲ್ಲ ಆ ದೇವರ ಮುಂಚಿನ ದಿನಗಳಲ್ಲಿ ಖಂಡಿತವಾಗಿಯೂ ಧರ್ಮ ಕ್ಷೇತ್ರವಾಗಿ ಉಳಿತದೆ, ಧರ್ಮಕ್ಕೆ ನ್ಯಾಯ ಸಿಗ್ತದೆ, ಅನ್ಯಾಯ ಆದವರಿಗೆ ನ್ಯಾಯ ಖಂಡಿತ ಒದಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಮುಂದಿನ ಪ್ರೇಮಶ್ರೀ V4 ನ್ಯೂಸ್ ಮೂಡುಬಿದಿರೆ. For this